ಸರಿಸುಮಾರು 1100 ವರ್ಷಗಳ ಇತಿಹಾಸವುಳ್ಳ ಕನಿಲಾ ಶ್ರೀ ಭಗವತಿ ಕ್ಷೇತ್ರದ ಪುನರ್ ನಿರ್ಮಾಣ ಕೆಲಸ ಕಾರ್ಯಗಳು ತ್ವರಿತಗತಿಯಲ್ಲಿ ನಡೆಯುತ್ತಿದ್ದು, ಕ್ಷೇತ್ರ ನಿರ್ಮಾಣ ಕಾರ್ಯದೊಂದಿಗೆ ಕ್ಷೇತ್ರದ ನೂತನ ಧ್ವಜಸ್ತಂಭದ ಮರಮುಹೂರ್ತ ಕಾರ್ಯಕ್ರಮ ಕಬಕಾಪುಳ್ಯದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನ ಶ್ರೀ ಕ್ಷೇತ್ರದ ತಂತ್ರಿವರ್ಯರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರದ ವಿಧಿವಿಧಾನ ಪ್ರಕಾರ ಶ್ರೀ ಭಗವತಿ 14 ಶಕ್ತಿಗಳ ದೈವ ದರ್ಶನ ಮತ್ತು ಶ್ರೀ ವಿಷ್ಣುಮೂರ್ತಿ, ಶ್ರೀ ಧೂಮಾವತಿ, ಶ್ರೀ ಪಂಜುರ್ಲಿ ಹಾಗೂ ಶ್ರೀ ಗುಳಿಗ ದೈವಗಳ ಸಾನ್ನಿಧ್ಯಗಳೊಂದಿಗೆ ಭಕ್ತಿಪೂರ್ವಕವಾಗಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಪ್ರತ್ಯಕ್ಷದರ್ಶಿಗಳಾದರು. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.